ರೆಡಿ? ಅರಸು ಎಂಟರ್ಪ್ರೈಸಸ್ ಮೇಘಲಕ್ಕಿ ಸ್ಕೀಮ್ ಸೀಸನ್ 1 ಕೊನೆಯ ತಿಂಗಳ 20ನೇ ಡ್ರಾ. ವೆರಿ ಸ್ಪೆಷಲಿ ಆಗಿ ಇವತ್ತು ನಾವು ಆರಂಭಿಸ್ತಾ ಇರುವಂಥದ್ದು. ಒಂದು ವೇಳೆ ಸುಮಾರು 19 ತಿಂಗಳ ಡ್ರಾನಲ್ಲಿ ನಿಮ್ಮೆಲ್ಲರ ಸಹಕಾರ ಬಹಳ ಒಳ್ಳೆಯ ರೀತಿಯಲ್ಲಿತ್ತು. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಸೀಸನ್ 1 ಮುಗಿಸುವಂತಹ ಹಂತದವರೆಗೂ ಕೂಡ ನೀವೆಲ್ಲರೂ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕುಡ್ಲ ವಾಹಿನಿಯ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಅರಸು ಎಂಟರ್ಪ್ರೈಸಸ್ ಮೇಘಲಕ್ಕಿ ಸ್ಕೀಮ್ ಸೀಸನ್ 1 ಕೊನೆಯ 20ನೇ ತಿಂಗಳ ಡ್ರಾ. ಇವತ್ತು ಸಿಗ್ತಾ ಇರುವಂಥದ್ದು 2 BHK ಫ್ಲಾಟ್ ಜೊತೆಗೆ ಐಫೋನ್ 15. ಯಾರ ಪಾಲಿಗಿದೆ ಅದೃಷ್ಟ ಎನ್ನುವಂಥದ್ದು ಗೊತ್ತಿಲ್ಲ, ಆದರೆ ಇವತ್ತು ಸಿಗ್ತಾ ಇರುವಂತಹ ಬಂಪರ್ ಬಹುಮಾನದ ಜೊತೆಗೆ ಸೀಸನ್ 1 ನಾವು ಮುಗಿಸ್ಲಿಕ್ಕಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಸೀಸನಲ್ಲಿ ನಾವೊಂದು ಅನೌನ್ಸ್ ಅನ್ನು ಮಾಡಿದ್ವಿ. ಸೊ ರೇಂಜ್ ರೋವರ್ನ ಅಪೋಸಿಟ್ ಅಲ್ಲಿರುವಂತಹ ಬಿಲ್ಡಿಂಗ್ ಅಲ್ಲಿ ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಯಾರೆಲ್ಲ ಆರ್ಡರ್ನ ಕೊಟ್ಟಿದ್ದಾರೆ ಅವರಿಗೆ ಬೇಕಾಗಿರುವಂತಹ ಸೆಲೆಕ್ಟೆಡ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿಕೊಂಡು, ಸೊ ನೀವೆಲ್ಲರೂ ಯಾರೆಲ್ಲ ಆರ್ಡರ್ನ ಕೊಟ್ಟಿದ್ದೀರಾ ಅವರಿಗೆಲ್ಲ ಆ ಕಡೆಯಲ್ಲಿ ಬೇಕಾದಂತಹ ಹೆವಿ ಆಗಿರುವಂತಹ ಲೋಡ್ ಐಟಮ್ಸ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಆಫೀಸಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೂಡ ಇರುತ್ತೆ. ನಿಮ್ಗೆ ಯಾವುದು ಬೇಕಾದನ್ನ ಬಂದು ಪರ್ಚೇಸ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಬಹುಶಃ 1 ಕಾರ್ಡ್ ಇರುವವರಿದ್ದಾರೆ, 2 ಕಾರ್ಡ್ ಇರುವವರಿದ್ದಾರೆ. ಸೊ ರೇಂಜ್ ರೋವರ್ನ ಆಪೋಸಿಟಿಗೆ ಬಂದು ಅಥವಾ ನಮ್ಮ ಆಫೀಸಿಗೆ ಬಂದು ಇಲ್ಲಿಂದ ಮತ್ತೆ ಯಾವುದು ಬೇಕು ಅಂತ ಹೇಳಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗ್ಬೋದು. ಯಾರೆಲ್ಲ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಆರ್ಡ್ರನ್ನು ಮಾಡಿದಾರೋ ಅವರಿಗೆ ಅತಿ ಶೀಘ್ರದಲ್ಲಿ ಇಲ್ಲಿಗೆ ಬಂದು ಆಫೀಸಿಗೆ ಬಂದು ಏನು ಪರ್ಚೇಸನ್ನು ಮಾಡಬೇಕು ಎನ್ನುವಂಥದ್ದನ್ನು ನೀವು ಹೇಳಿದ್ದೀರಾ ಅದನ್ನು ಪಡ್ಕೊಂಡು ಹೋಗ್ಬೋದು. ಆದರೆ ಇನ್ನೂ ಕೂಡ ಯಾರು ಆರ್ಡ್ರನ್ನು ಮಾಡಲಿಲ್ವೋ ಅವರು ದಯವಿಟ್ಟು ಒಂದಷ್ಟು ಸಮಯವನ್ನು ಕೊಡಬೇಕು. ಯಾಕಂತ ಕೇಳಿದರೆ ಈಗ ತಾನೇ ಒಂದಷ್ಟು ಬಲ್ಕ್ ಐಟಮ್ಸನ್ನು ನಾವು ತಂದು ಹಾಕಿದ್ದೇವೆ. ಬಹುಶಃ ಅದನ್ನೆಲ್ಲ ಆರ್ಡರ್ ಮಾಡಿದವರಿಗೆ ನಾವು ಹಂಚಬೇಕು. ಸೊ ಆರ್ಡ್ರನ್ನೇ ಮಾಡದೆ ನೀವು ಇಲ್ಲಿಗೆ ಡೈರೆಕ್ಟ್ ಬಂದರೆ ನಮಗೆ ನಮ್ಮ ಐಟಮನ್ನು ಒಂದು ಲೋಡ್ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಯಾರೆಲ್ಲ ಮೊದಲನೇದಾಗಿ ಬುಕ್ಕಿಂಗ್ಸನ್ನು ಅಂತ ಹೇಳಿದ್ರೆ ಆರ್ಡ್ರನ್ನು ಮುಂಚಿತವಾಗಿ ನಮ್ಗೆ ಇಂಥದ್ದೇ ಬೇಕು ಎನ್ನುವಂಥದ್ದನ್ನು ಆರ್ಡರ್ ಮಾಡಿದರೆ ನೀವು ಬಂದು ಆಫೀಸಲ್ಲಿ ಪಡ್ಕೊಳ್ಬಹುದು. ಆದರೆ ಇಷ್ಟರವರೆಗೂ ಕೂಡ ಆರ್ಡ್ರನ್ನು ಮಾಡಲಿಲ್ಲ ಅಂತ ಹೇಳಿದರೆ ಇವತ್ತು ಡ್ರಾ ಮುಗಿಯುತ್ತೆ. ಅದಾದ ನಂತರ ಆರ್ಡರ್ ಮಾಡಲಿಕ್ಕೆ ಅವಕಾಶ ಇದೆ, ಟೈಮ್ ಇದೆ. ಸೊ ಆರ್ಡರ್ ಆದ ನಂತರ ಮತ್ತೆ ಕಾಲ್ ಮಾಡಿ ಇಷ್ಟು ಟೈಮ್ ಅಂತ ಕೊಟ್ಟಿರ್ತೇವೆ, ಆ ಟೈಮಿನ ಒಳಗಡೆ ಬಂದು ಐಟಮ್ಸನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ವೆರಿ ಸ್ಪೆಷಲಿ ಆಗಿ ಇವತ್ತಿನ 20ನೇ ಡ್ರಾವನ್ನು ಆರಂಭಿಸುವಂಥ ಹೊತ್ತು. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ಮ್ಯಾಜಿಕ್ ಬಾಕ್ಸಿಗೆ ಕಾಯಿನನ್ನು ಹಾಕ್ಲಿಕ್ಕಿದ್ದೇವೆ. ಸೊ ಮ್ಯಾಜಿಕ್ ಬಾಕ್ಸ್ ಖಾಲಿ ಇದೆ, ನೋಡ್ಕೊಳ್ಬೋದು. ಅದರ ಜೊತೆಗೆ ಮ್ಯಾಜಿಕ್ ಬಾಕ್ಸ್ನ ಡೋರ್ ಓಪನ್ ಮಾಡ್ತಾ ಇದ್ದೇನೆ, ಸೊ ವೀಕ್ಷಣೆ ಮಾಡ್ಕೊಳ್ಬೋದು. ಎಸ್, ಈಗ ಈ ಮ್ಯಾಜಿಕ್ ಬಾಕ್ಸಿಗೆ ನಾವು ಕಾಯಿನ್ಸನ್ನು ಹಾಕ್ಲಿಕ್ಕಿದ್ದೇವೆ. ಸೊ ವೆರಿ ಸ್ಪೆಷಲಿ ಆಗಿ ಅರೇಂಜ್ ಮಾಡಿರುವಂತಹ ಕಾಯಿನ್ಸನ್ನು ತರಬೇಕು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಎಸ್, 2 BHK ಫ್ಲ್ಯಾಟ್ ಮನೆ ಜೊತೆಗೆ ಐಫೋನ್ 15 ಯಾರ ಪಾಲಿಗಿದೆ ಎನ್ನುವಂಥದ್ದನ್ನು ನಾವು ನೋಡಲಿಕ್ಕಿರುವಂಥದ್ದು. ನೋಡುವ ಅದೃಷ್ಟವಂತರು ಯಾರು ಎನ್ನುವಂಥದ್ದನ್ನು. ಸೊ ಈ ಕ್ಷಣ ಎಲ್ಲ ಕಾಯಿನ್ಸನ್ನು ವೀಕ್ಷಣೆ ಮಾಡಬಹುದು. ಆ ಕಾಯಿನ್ಸನ್ನು ನಾವು ನಮ್ಮ ಮ್ಯಾಜಿಕ್ ಬಾಕ್ಸಿಗೆ ಹಾಕ್ಲಿಕ್ಕಿದ್ದೇವೆ. ಎಸ್, ಸೊ ಒಂದೊಂದೇ ಟ್ರೇಯನ್ನು ನಮ್ಮ ಮ್ಯಾಜಿಕ್ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಸೊ ಎಲ್ಲ ಕಾಯಿನ್ಸನ್ನು ಇವತ್ತು ಮೊದಲನೇದಾಗಿ ಮ್ಯಾಜಿಕ್ ಬಾಕ್ಸಿಗೆ ಹಾಕಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಎಸ್, ಒಂದೊಂದೇ ಕಾಯಿನ್ಸನ್ನು ತರ್ತಾ ಇದ್ದೇವೆ. ಎಸ್, ಓಕೆ. ಬಹುಶಃ ಒಂದಷ್ಟು ಗ್ರಾಹಕರು ಕೂಡ ಜೊತೆ ಸೇರಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಜೊತೆಗೆ ಅರಸು ಎಂಟರ್ಪ್ರೈಸಸ್ ಮೇಲೆ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡಿರುವಂತಹ ಆತ್ಮೀಯರಿದ್ದಾರೆ, ಗೆಳೆಯರಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಈ ಊರು ಮಾತ್ರವಲ್ಲದೆ ಬೇರೆ ಬೇರೆ ಊರುಗಳಿಂದ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಸಜ್ಜನ ಬಂಧುಗಳು ಇದ್ದೀರಾ, ಹಾಗೆಯೇ ಗ್ರಾಹಕರಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲ ಕಾಯಿನ್ಸ್ಗಳನ್ನು ನಾವು ಮ್ಯಾಜಿಕ್ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಸೊ ನಿಮ್ಮ ಮುಂದೆ ಲೈವಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಣೆಯನ್ನು ಮಾಡ್ಕೊಳ್ಬೋದು.
ಎಲ್ಲ ಕಾಯಿನ್ಸ್ ಅಂತ ಹೇಳಿದ್ರೆ ತುಂಬ ಕಾಯಿನ್ಸ್ ಇದೆ. ಸೊ ಎಲ್ಲ ಕಾಯಿನ್ಸನ್ನು ನಾವು ನಮ್ಮ ಮ್ಯಾಜಿಕ್ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ನಿಮ್ಮ ಮುಂದೆ ನೇರ ಪ್ರಸಾರದಲ್ಲಿ ಎಲ್ಲ ಕಾಯಿನ್ಸ್ಗಳನ್ನು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿರುವಂತಹ ಕಾಯಿನ್ಸ್ಗಳನ್ನು ನಮ್ಮ ಮ್ಯಾಜಿಕ್ ಬಾಕ್ಸಿಗೆ ಹಾಕುವಂತಹ ಹೊತ್ತು. ಅರಸು ಎಂಟರ್ಪ್ರೈಸಸ್ ಸೀಸನ್ 1ರ ಕೊನೆಯ 20ನೇ ತಿಂಗಳ ಡ್ರಾ. ಸೀಸನ್ 1ಅನ್ನು ಮುಗಿಸುವಂಥ ಹಂತ, ಅದರ ಜೊತೆಗೆ ಸೀಸನ್ 1 ಮುಗಿದು ಸೀಸನ್ 2 ಚಾಲ್ತಿಯಲ್ಲಿದೆ. ನಿಮ್ಮೆಲ್ಲರ ಸಪೋರ್ಟ್ ಸದಾಕಾಲ ಜೊತೆಗಿರಲಿ ಎನ್ನುವಂಥದ್ದನ್ನು ಮತ್ತೆ ಮಗದೊಮ್ಮೆ ಬಯಸಿಕೊಳ್ಳುತ್ತಾ, ಬೇರೆ ಬೇರೆ ಕಾರ್ಯಕ್ರಮಗಳ ಮಧ್ಯೆಯೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ಸಜ್ಜನ ಬಂಧುಗಳನ್ನು ಬಹಳ ಪ್ರೀತಿಯಿಂದ ಮತ್ತೆ ಮಗದೊಮ್ಮೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಕಾಯಿನ್ಸ್ ಮ್ಯಾಜಿಕ್ ಬಾಕ್ಸಿಗೆ ಹಾಕೋದ್ರ ಮುಖಾಂತರವಾಗಿ ಮುಂದುವರಿಸ್ತಾ ಇದ್ದೇವೆ. ನೆಕ್ಸ್ಟ್ ಟ್ರೈ, ಒಂದಷ್ಟು ಟ್ರೈಗಳಿದೆ. ಸೊ ಈ ಕಾರ್ಯಕ್ರಮ ಮುಗಿದಾದ ನಂತರ ಕೂಡ ನಿಮ್ಮ ಕಾಯಿನ್ಸ್ ಎಲ್ಲಿದೆ ಅನ್ನುವಂಥದ್ದನ್ನು ನೇರ ಪ್ರಸಾರದಲ್ಲೇ ವೀಕ್ಷಣೆ ಮಾಡ್ಬೋದು. ಬಹುಶಃ ಯೂಟ್ಯೂಬಲ್ಲಿ ವೀಡಿಯೋಸ್ ಇರುತ್ತೆ. ಯಾವ ಹೊತ್ತು ಬೇಕಾದರೂ ಹೋಗಿ 1ರಿಂದ 20 ತಿಂಗಳವರೆಗಿನ ಕೂಡ ಎಲ್ಲ ಡ್ರಾಸ್ಗಳ ವೀಡಿಯೋಸ್ ಇರುತ್ತೆ. ಸೊ ಅದನ್ನು ವೀಕ್ಷಣೆ ಮಾಡ್ಬೋದು. ನೆಕ್ಸ್ಟ್ ಒಂದಷ್ಟು ಕಾಯಿನ್ಸ್ ಬರ್ತಾ ಇದೆ. ನೋಡುವ ಯಾರ ಪಾಲಿಗಿದೆ ಅದೃಷ್ಟ. ಅರಸು ಎಂಟರ್ಪ್ರೈಸಸ್ನ ಕೊನೆಯ ಮನೆಯ ಅರಸು ಯಾರಾಗ್ತಾರೆ ಅನ್ನುವಂಥದ್ದು.
ಇದೆ. ಓಕೆ, ಎಸ್, ಎಲ್ಲ ಕಾಯಿನ್ ಫಿನಿಶ್. ಓಕೆ, ಎಲ್ಲ ಕಾಯಿನ್ಸನ್ನು ನಮ್ಮ ಮ್ಯಾಜಿಕ್ ಬಾಕ್ಸಿಗೆ, ಲಕ್ಕಿ ಬಾಕ್ಸಿಗೆ ಹಾಕಿದ್ದೇವೆ. ಇನ್ನು ಮೊದಲನೇದಾಗಿ ಒಂದು ಶಫಲ್ ಮಾಡಿ ಬಿಡುವ. ಎಸ್, ಸೊ ಫಸ್ಟ್ ಶಫಲನ್ನು ನಿಮ್ಮೆಲ್ಲರ ಮುಂದುಗಡೆ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಲೈವ್ ಆಗಿ ಮಾಡಿದ್ದೇವೆ. ಸೊ ನಮ್ಮ ಅತಿಥಿಯನ್ನು ಡ್ರಾ ಮಾಡಲಿಕ್ಕೆ ಭಾಳ ಪ್ರೀತಿಯಿಂದ ಸ್ವಾಗತಿಸುವ. ಕಳೆದ ವಾರದ ಡ್ರಾನಲ್ಲಿ ಒಂದು ದೊಡ್ಡ ಬಹುಮಾನವನ್ನು ಪಡ್ಕೊಂಡವರು, ಫ್ರಾನ್ಸ್ ಕಾರನ್ನು ಪಡ್ಕೊಂಡವರು ಸಾಕ್ಷಿ ಎಸ್ ಸುವರ್ಣ ಮಲ್ಪೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬರಬೇಕು ವೇದಿಕೆಗೆ. ಎಸ್, ಬನ್ನಿ. ಓಕೆ, ಸಾಕ್ಷಿ ಅವರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಸಾಕ್ಷಿ. ಬಹುಶಃ ಕಳೆದ ಡ್ರಾನಲ್ಲಿ ಫ್ರಾನ್ಸ್ ಕಾರ್ ಏನಿತ್ತು, ಆ ಫ್ರಾನ್ಸ್ ಕಾರನ್ನು ಪಡ್ಕೊಂಡವರು ನಮ್ಮ ಸಾಕ್ಷಿ. ನಮ್ಮ ಅರಸು ಎಂಟರ್ಪ್ರೈಸಸ್ನ ಸದಸ್ಯ ಆಗಿದ್ದರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ನ ಕೀ ತಗೊಳ್ಲಿಕ್ಕಿದೆ, ಇನ್ನೊಂದು ಡ್ರಾ ಮಾಡಲಿಕ್ಕಿದೆ. ಯಾವುದನ್ನು ಫಸ್ಟ್ ಮಾಡಬೇಕು? ಡ್ರಾ ಫಸ್ಟ್ ಮಾಡುವ ಅಥವಾ ಕಾರ್ನ ಕೀ ಫಸ್ಟ್ ತಗೊಳ್ಳುವ? ಏನು ಮಾಡುವ? ಫಸ್ಟ್ ಇವತ್ತಿನ ಬಂಪರ್ ಬಹುಮಾನ ಕೊಟ್ಟು ಬಿಡುವಲ್ಲ? ಓಕೆ ಅಲ್ಲ? ಕ್ಲಿಯರಾ? ಎಸ್, ಓಕೆ, ಅವರು ಕೂಡ ರೆಡಿ ಇದ್ದಾರೆ. ಕಾರ್ ಪರವಾಗಿಲ್ಲ, ಮತ್ತೆ ತಗೊಳ್ಳುವ. ಆದರೆ ಇವತ್ತಿನ 2 BHK ಫ್ಲ್ಯಾಟ್ ಮತ್ತು ಐಫೋನ್ ಇದೆಯಲ್ಲ, ಅದು ಯಾರ ಪಾಲಿಗೆ ಸಿಗಬೇಕು ಎನ್ನುವಂಥದ್ದನ್ನು ಸಾಕ್ಷಿಯವರು ಕೂಡ ಕಾಯ್ತಿದ್ದಾರೆ, ನಾನು ಕೂಡ ಕಾಯ್ತಾ ಇದ್ದೇನೆ, ಲೈವಲ್ಲಿ ಕೂಡ ಕಾಯ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಸಾಕ್ಷಿಯವರನ್ನು ವೆಲ್ಕಮ್ ಮಾಡಿಕೊಳ್ಬೇಕು. ಸೊ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಎಸ್, ಬನ್ನಿ. ವಿಶ್ವನಾಥ್ ನಮ್ಮ ಜೊತೆಗಿದ್ದಾರೆ. ಹಿರಿಯರು, ಸದಾಕಾಲ ನಮಗೆ ಸಾಥನ್ನು ಕೊಡುವವರು, ಸಾಕ್ಷಿಗೆ ಪ್ರೀತಿಯ ಮೊಮೆಂಟೋವನ್ನು ಕೊಡ್ತಿದ್ದಾರೆ. ಈಚೆ ಬನ್ನಿ ಸ್ವಲ್ಪ. ಹಾಂ, ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈಗ ಡ್ರಾ ಮಾಡಲಿಕ್ಕಿದೆ. ಓಕೆನಾ? ಡ್ರಾ ಮಾಡಲಿಕ್ಕಿದೆ. ನಾನು ಶಫಲ್ ಮಾಡಿದ್ದೇನೆ ಮೊದಲನೇದಾಗಿ. ಈಗ ನಿಮ್ಮ ಮುಂದೆ ಮತ್ತೆ ಇನ್ನೊಮ್ಮೆ ಶಫಲ್ ಮಾಡ್ತಾ ಇದ್ದೇನೆ. ಓಕೆ, ಸಾಕ್ಷಿ ಈಗ ಶಫಲ್ ಆಗಿದೆ. ನೀವೇನು ಮಾಡಬೇಕಂತ ಹೇಳಿದ್ರೆ, ನೋಡಿಕೊಂಡಾದರೂ ಪರವಾಗಿಲ್ಲ. ಓಕೆ, ಒಮ್ಮೆ ಕೈ ತೋರಿಸಿ, ಜಸ್ಟ್ ಒಮ್ಮೆ ಕೈ ತೋರಿಸಿ, ಕೈಯಲ್ಲಿ ಏನಿಲ್ಲ. ಓಕೆ, ನೋಡಿಕೊಂಡು ಫುಲ್ ಎಷ್ಟು ಬೇಕಷ್ಟು ಶಫಲ್ ಮಾಡಿ, ತೊಂದರೆ ಇಲ್ಲ. ಫುಲ್ಲು ಶಫಲ್ ಮಾಡಿ. ಓಕೆ, ಫುಲ್ ಮಿಕ್ಸ್ ಮಾಡಿ. ಹಾಂ, ಮಿಕ್ಸ್ ಮಾಡಿ, ಫುಲ್ಲು ಮಿಕ್ಸ್ ಮಾಡಿ. ಆಯಿತಾ? ಎಸ್, ಓಕೆ. ಈಗ ಮತ್ತೆ ಇನ್ನೊಮ್ಮೆ ಕೈಯನ್ನು ತೋರಿಸಿ, ಎರಡು ಕೈಯನ್ನು. ಎಸ್, ಲೆಫ್ಟ್ ಹ್ಯಾಂಡನ್ನು ಹಿಂದೆ ಇಟ್ಕೊಳ್ಳಿ. ಓಕೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಹಿಂದೆ ಇರಲಿ, ರೈಟ್ ಹ್ಯಾಂಡ್ ಅಪ್, ಮತ್ತೆ ಹಿಂದೆ. ಎಸ್, ಮೇಲೆ ನೋಡಿಕೊಂಡು ಈಗ ಒಂದು ಕಾಯಿನನ್ನು ತೆಗಿಬೇಕು. ಓಕೆನಾ? ಈಗ ಕೈ ಕೆಳಗೆ ಇಡ್ಲಿಕ್ಕಿಲ್ಲ, ತೋರಿಸಿ. ಹಾಂ, ಕೈ ತೋರಿಸಿದ ಕೂಡಲೇ ಮ್ಯಾಜಿಕ್ ಬಾಕ್ಸಿಗೆ ಕೈ. ಹಾಂ, ಓಕೆ. ಈಗ ಮ್ಯಾಜಿಕ್ ಬಾಕ್ಸಿಗೆ ಡೈರೆಕ್ಟ್ ಕೈ ಹಾಕಿ, ಕೈ ತಲೆ ಮೇಲೆ. ಹಾಂ, ಎಸ್, ಒಂದು ಕಾಯಿನನ್ನು ತೆಗೀರಿ. ದ ಫಸ್ಟ್ ಕಾಯಿನ್ ಯಾರ ಪಾಲಿಗೆ ಬರುತ್ತೆ ನೋಡುವ. ಓಕೆ, ಎಸ್, ಓಕೆ, ಒಂದು ಕಾಯಿನನ್ನು ತೆಗೆದಿದ್ದಾರೆ. ಎಸ್, ಈಚೆ ಕೊಡಿ. ಓಕೆ, ಅವರು ತೆಗೆದಿರುವಂತಹ ಕಾಯಿನ್ನ ಸಂಖ್ಯೆ 1790. 1790 ಕರೆಕ್ಟಾಗಿ ಲೈವಲ್ಲಿ ಝೂಮ್ ಆಗಿ ನೋಡ್ಕೊಳ್ಬೋದು. 1790 ಯಾರಿಗೆ? ಹೆಸರು? ನಿಧಿ. ಎಲ್ಲಿ ಅವರು? ಪುತ್ತೂರು. ಎಸ್, ಪುತ್ತೂರಲ್ಲ? ಕ್ಲಿಯರ್ ಅಲ್ಲ? ಎಸ್, ನಿಧಿ ಪುತ್ತೂರು ಅವರಿಗೆ ಸಿಗ್ತಾ ಇದೆ 2 BHK ಫ್ಲ್ಯಾಟ್. ಹಾಗಾಗಿ ಸೊ ಕಂಗ್ರ್ಯಾಚುಲೇಷನ್ಸ್. 1790 ನಿಧಿ ಪುತ್ತೂರು. ಎಸ್, ಕ್ಲಿಯರ್ ಅಲ್ಲ? ಎಸ್, ಓಕೆ. ನಿಧಿ ಪುತ್ತೂರು ಅವರಿಗೆ ಅಭಿನಂದನೆ. ಅವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ 2 BHK ಫ್ಲ್ಯಾಟ್ನ ಜೊತೆಯಾಗಿ ಇನ್ನೊಂದು ಬಹುಮಾನ ಐಫೋನ್. ನೋಡುವ, 2 BHK ಆಯಿತು ನಾವು ಕೊಟ್ಟು, ಇನ್ನಿರುವಂಥದ್ದು ಐಫೋನ್. ನೋಡ ಅದನ್ನು ಯಾರು ಪಡ್ಕೊಳ್ತಾರೆ ಅಂತ ಹೇಳಿ. ಸೊ ನಿಧಿಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗುತ್ತಾ? ಎಸ್, ಓಕೆ. ಇನ್ನೊಂದು ಡ್ರಾ ಆದಮೇಲೆ ಈಗ ಮತ್ತೆ ನೋಡಿಕೊಂಡು ಶಫಲ್ ಮಾಡಬೇಕು. ಎಸ್, ಆಯಿತಾ? ಈಗ ಒಂದು ಕಾಯಿನ್ ಮೇಲೆ ನೋಡಿ, ಮೇಲೆ ನೋಡಿ. ಕೈಯನ್ನು ಆಡಿಯನ್ಸಿಗೆ ಒಂದು ಕೈಯನ್ನು ತೋರಿಸಿ. ಎಸ್, ಫ್ರಂಟ್ ಆ್ಯಂಡ್ ಬ್ಯಾಕ್. ಒಂದು ಕಾಯಿನನ್ನು ಈಗ ಮೇಲೆ ನೋಡಿಕೊಂಡು ತೆಗಿಬೇಕು. ಹಾಂ, ಎಸ್, ಓಕೆ. ಎಸ್, ಈಚೆ ಕೊಡಿ. ಆಗದ್ದು ಕಾಯಿನ್ ಇಲ್ಲಿದೆ. ಸೊ ಈಗ ಐಫೋನನ್ನು ಪಡ್ಕೊಳ್ತಿರುವಂತಹ ಸಂಖ್ಯೆ 1406. 1406 ಹೆಸರು ಶ್ರವಣ್. ಎಲ್ಲಿಯವರು? ಎಸ್, ಶ್ರವಣ್ ಮಂಗಳೂರು.
ಅವರಿಗೆ ಸಿಗ್ತಾ ಇದೆ iPhone 15. ಕಂಗ್ರ್ಯಾಚುಲೇಷನ್ಸ್. ಎಸ್, 2 ಕಾಯಿನನ್ನು ನೋಡಿದ್ರಿ. ಬಹುಶಃ 1790, ನನ್ನ ಲೆಫ್ಟ್ ಹ್ಯಾಂಡಲ್ಲಿರುವಂಥದ್ದು 1790. ಅವರಿಗೆ ಮೊದಲ ಬಹುಮಾನ ನಮ್ಮ ಬ್ರೋಷರಲ್ಲಿ ಯಾವುದಿತ್ತು ಅದೇ ಮೊದಲ ಬಹುಮಾನ 2 BHKಯ ಫ್ಲ್ಯಾಟ್. ಆ್ಯಂಡ್ 1406 ಅವರಿಗೆ iPhone 15. ಸೊ ಈ 2 ಕಾಯಿನ್ ಅವರಿಗೆ ಅಭಿನಂದನೆ. ಆದರೆ ಒಮ್ಮೆ ನಾವು ನಿಧಿಯವರಿಗೆ ಕಾಲನ್ನು ಕನೆಕ್ಟ್ ಮಾಡುವ. ಎಸ್, ಕನೆಕ್ಟ್ ಆಗ್ತಿಲ್ಲ. ಎಸ್, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅದರ ಜೊತೆಗೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುವ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ನಾವು ಕೀಯನ್ನು ಕೊಡಲಿಕ್ಕಿದೆ. ಸೊ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಎಸ್, ಇದು ಸ್ವಲ್ಪ ಮುಂದೆ ಬರುವ ನಾವು. ಓಕೆ, ಒಂದು ಕೀಯನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕಿದೆ. ಎಸ್, ಸಾಕ್ಷಿ ಸುವರ್ಣ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಮಾಲಕರು ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವರು ಆ್ಯಂಡ್ ಸಾಕ್ಷಿಯವರ ಪ್ಯಾರೆಂಟ್ಸ್ ಕೂಡ ಬರಬೇಕು. ಎಸ್, ಆ್ಯಂಡ್ ಗ್ರಾಹಕ ಮಿತ್ರರು ಎಲ್ಲರ ಸಮ್ಮುಖದಲ್ಲಿ ಫ್ರಾಂಕ್ಸ್ ಕಾರ್, ಸುಜುಕಿಯವರ ಬೆಸ್ಟ್ ಕಾರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಫ್ರಾಂಕ್ಸ್ ಕಾರನ್ನು ಹಸ್ತಾಂತರ ಮಾಡುವಂಥದ್ದು, ಕೀಯನ್ನು ಕೊಡ್ತಾ ಇರುವಂಥದ್ದು. ಎಸ್, ಓಕೆ, ಕೀಯ ಹೋಲ್ಡರ್ ನಮ್ಮ ಕೈಗೆ. ಓಕೆ, ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆ. ಇವತ್ತು ಸಾಕ್ಷಿಯವರು ಪಡಿತಾ ಇದ್ದಾರೆ ಫ್ರಾಂಕ್ಸ್ ಕಾರ್. ಜೊತೆಗೆ ಇವತ್ತು ನಮ್ಮ ಅತಿಥಿಗಳು ಕೂಡ ಆಗಿ ಬಂದಿದ್ದಾರೆ. ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಫ್ಯಾಮಿಲಿ ಮೆಂಬರ್ಸಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಬನ್ನಿ. ಓಕೆ, ಅರಸು ಎಂಟರ್ಪ್ರೈಸಸ್ನ ಥ್ಯಾಂಕ್ ಯು ಸೀಸನ್ 1, ಅರಸು ಎಂಟರ್ಪ್ರೈಸಸ್ ಸೀಸನ್ 1 ಇಲ್ಲಿಗೆ ಇವತ್ತಿಗೆ ಮುಕ್ತಾಯಗೊಳ್ಳುತ್ತದೆ. ನಿಧಿ ಪುತ್ತೂರು, ಕರೆಕ್ಟ್ ಅಲ್ಲ? ಎಸ್, ನಿಧಿ ಪುತ್ತೂರು ಅವರು ನಮ್ಮ ಅರಸು ಎಂಟರ್ಪ್ರೈಸಸ್ನ ಕೊನೆಯ 2 BHKಯ ಮನೆಯ ಅರಸು ಆಗ್ತಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ 20,000 ಕಟ್ಕೊಂಡಿರಬಹುದು, ಆದರೆ ಒಂದು 2 BHK ಮನೆ ಸಿಗ್ತಾ ಇದೆ ಅಂತ ಹೇಳಿದರೆ ಒಂದು ಸಂತಸದ ವಿಚಾರ. ಅವರಿಗೆ ಕಾಲ್ ಕನೆಕ್ಟ್ ಮಾಡಿದ್ರೆ ಆದರೂ ಕೂಡ ಕಾಲ್ ಕನೆಕ್ಟ್ ಆಗಿಲ್ಲ. ಸೊ ಮತ್ತೆ ಅವರಿಗೆ ಕಾಲ್ ಕನೆಕ್ಟ್ ಮಾಡಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಚೆಂದ ಕಾಣಿಸಿಕೊಟ್ಟಿದ್ದೀರಾ. 20,000 ಏನು ಕಟ್ಟಿದ್ದೀರಾ ಅದಕ್ಕೆ ಉತ್ತಮವಾಗಿರುವಂತಹ ಬೆಲೆ ಬಾಳುವಂತಹ ವಸ್ತುಗಳಿದೆ. ನಮ್ಮ ಆಫೀಸಿಗೆ ಒಂದು ಕಾಂಟ್ಯಾಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಫೀಸಿಗೆ ಬಂದು ವೀಕ್ಷಣೆಯನ್ನು ಕೂಡ ಮಾಡ್ಕೊಳ್ಬಹುದು. ಯಾವ ಐಟಮ್ ಬೇಕಾದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆದರೆ ಆರ್ಡರನ್ನು ಮಾಡಿದರೆ ಈಗ ನಿಮಗೆ ಸಿಗುತ್ತೆ. ಇದಕ್ಕಿಂತ ಮುಂಚಿತವಾಗಿ ಆರ್ಡ್ರನ್ನು ಮಾಡಿದರೆ ಈಗಲೇ ನಿಮಗೆ ಸಿಗುತ್ತೆ. ಆರ್ಡ್ರನ್ನು ಮಾಡಲಿಲ್ಲ ಅಂತ ಹೇಳಿದರೆ ಆದಷ್ಟು ಬೇಗ ಆರ್ಡ್ರನ್ನು ಮಾಡಿ. ಇಲ್ಲ ಅಂತ ಹೇಳಿದರೆ ಬಲ್ಕ್ ಐಟಮ್ಸನ್ನು ತರಲಿಕ್ಕೆ ಕಷ್ಟ ಆಗ್ತದೆ. ಸೊ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದೊಂದೇ ಐಟಮ್ಸನ್ನು ಬೇರೆ ಬೇರೆ ಶಾಪ್ಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ನಾವು ತರಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಆದಷ್ಟು ಬೇಗ ಆರ್ಡ್ರನ್ನು ಮಾಡಿದರೆ ನಮಗೆ ಬಲ್ಕಲ್ಲಿ ಬೇರೆ ಬೇರೆ ಐಟಮ್ಸನ್ನು ತರಬಹುದು. ಸೊ ಅರಸು ಎಂಟರ್ಪ್ರೈಸಸ್ ಸೀಸನ್ 1 ನಡೀತಾ ಇತ್ತು, ಈಗ ಮುಕ್ತಾಯಗೊಂಡಿದೆ. ಅರಸು ಎಂಟರ್ಪ್ರೈಸಸ್ ಸೀಸನ್ 2 ನಡೀತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಅರಸು ಎಂಟರ್ಪ್ರೈಸಸ್ನ ಬೇರೆ ಬೇರೆ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಿಮ್ಮೆಲ್ಲರ ಸಾಥ್ ಇರಲಿ ಅಂತ ಹೇಳಿಕೊಳ್ಳುತ್ತಾ, ಬೇರೆ ಬೇರೆ ಬಿಸ್ನೆಸ್ ಸ್ಟ್ರಕ್ಚರ್ಗಳಲ್ಲಿ ನಿಮ್ಮೆಲ್ಲರ ಜೊತೆ ಇರಲಿ ಅಂತ ಹೇಳಿಕೊಳ್ಳುತ್ತಾ, ಇವತ್ತಿನ 20ನೇ ತಿಂಗಳ ಡ್ರಾವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಬೇರೆ ಕಾರ್ಯಕ್ರಮಗಳಲ್ಲಿ ಜೊತೆಯಾಗುವ. ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟವರು ನಮ್ಮ ಕುಡ್ಲ ವಾಹಿನಿಯವರು. ಸೊ ಹಾಗಾಗಿ ನಮ್ಮ ಕುಡ್ಲ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಧನ್ಯವಾದವನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ಅರಸು ಎಂಟರ್ಪ್ರೈಸಸ್ನ ಎಲ್ಲ ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ಬಹುಶಃ ಅವರಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮ ಚೆನ್ನಾಗಲಿಕ್ಕೆ ಮೂಡಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ತುಂಬ ಧನ್ಯವಾದ. ಮಾತಾಡ್ತಿರುವಂಥದ್ದು ವಿಜಯ ಮನೋಜ್ ಬಾಮಂಜೂರು. ಥ್ಯಾಂಕ್ ಯು ಸೋ ಮಚ್.